ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ಮೊದಲನೇ ಪ್ರಶ್ನೆ. ಖಾಲಿ ಹೊಟ್ಟೆಗೆ ತುಪ್ಪ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ತೂಕ ಹೆಚ್ಚಳ, ಬಿ ಗ್ಯಾಸ್ ಉತ್ಪತ್ತಿ, ಸಿ ತೂಕ ಇಳಿಕೆ, ಡಿ ವಾಕರಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ತೂಕ ಇಳಿಕೆ. ಖಾಲಿ ಹೊಟ್ಟೆಗೆ ತುಪ್ಪ ತಿಂದರೆ ತೂಕ ಇಳಿಕೆಯಾಗುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ. ಕ್ಯಾನ್ಸರ್ ಅನ್ನು ಗುರುತಿಸುವ ಪ್ರಾಣಿ ಯಾವುದು? ಆಪ್ಷನ್ ಎ ನಾಯಿ, ಬಿ ಬೆಕ್ಕು, ಸಿ ಹುಲಿ, ಡಿ ಕೋತಿ. ಸರಿಯಾದ ಉತ್ತರ ಆಪ್ಷನ್ ಎ ನಾಯಿ. ನಾಯಿಯು ಕ್ಯಾನ್ಸರ್ ರೋಗವನ್ನು ಗುರುತಿಸುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ. ನಾವು ತಿನ್ನುವ ಮಾಂಸಾಹಾರವು ಸಂಪೂರ್ಣವಾಗಿ ಜೀರ್ಣವಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ 24 ಗಂಟೆ, ಬಿ 1 ರಿಂದ 2 ದಿನ, ಸಿ 3 ರಿಂದ 4 ಗಂಟೆ, ಡಿ 1 ರಿಂದ 3 ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ 1 ರಿಂದ 2 ದಿನ. ನಾವು ತಿನ್ನುವ ಮಾಂಸಾಹಾರವು ಸಂಪೂರ್ಣವಾಗಿ ಜೀರ್ಣವಾಗಲು 1 ರಿಂದ 2 ದಿನ ತೆಗೆದುಕೊಳ್ಳುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ. ಮೊದಲ ರಾತ್ರಿ ನವ ದಂಪತಿಗಳಿಗೆ ಹಾಲು ಯಾಕೆ ಕೊಡುತ್ತಾರೆ? ಆಪ್ಷನ್ ಎ ನಿದ್ರೆ ಬಾರದಿರಲು, ಬಿ ಶಕ್ತಿ ವೃದ್ಧಿಗೆ, ಸಿ ಸಂಪ್ರದಾಯ, ಡಿ ಕಾಮೋತ್ತೇಜಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕಾಮೋತ್ತೇಜಕ. ಹಾಲು ಮೆದುಳನ್ನು ಸಕ್ರಿಯಗೊಳಿಸಿ ಕಾಮೋತ್ತೇಜವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಮೊದಲ ರಾತ್ರಿ ನವದಂಪತಿಗಳಿಗೆ ಹಾಲು ಕೊಡುತ್ತಾರೆ. ನಿಮ್ಮ ಐದನೇ ಪ್ರಶ್ನೆ. ಬಿಳಿ ಆನೆಗಳು ಹೆಚ್ಚಾಗಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಆಪ್ಷನ್ ಎ ಭಾರತ, ಬಿ ಥೈಲ್ಯಾಂಡ್, ಸಿ ನೇಪಾಳ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಥೈಲ್ಯಾಂಡ್. ಬಿಳಿಯ ಆನೆಗಳು ಥೈಲ್ಯಾಂಡ್ನಲ್ಲಿ ಕಂಡು ಬರುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಅಕ್ಕಮಹಾದೇವಿ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮೊದಲು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ಇದೇ ತರಹದ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜ್ಞಾನವನ್ನು ಹೆಚ್ಚಿಸುವ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವೇ ಪ್ರೇರಣೆ. ಲೈಕ್ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.